ಪಾರ್ಟಿ ಮಂಗಳೂರು ಮಂಡಲದ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಬಾಬ್ತು ಹಮ್ಮಿಕೊಂಡಂಥ 20 ದಿನಗಳ ಸೇವೆ ಮತ್ತು ಸಮರ್ಪಣೆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಉಲ್ಲಾಲ ಸೋಮನಾಥ ಸನ್ನಿಧಿಯ ಕೆರೆ ತಟದಲ್ಲಿ ಸ್ವಚ್ಛತಾ ಆಂದೋಲನವನ್ನು ಉಲ್ಲಾಲ ಮಹಾಶಕ್ತಿ ಕೇಂದ್ರ, ಸೋಮೇಶ್ವರ ಮಹಾಶಕ್ತಿ ಕೇಂದ್ರ ಹಾಗೆ ಮಂಗಳೂರು ಮಂಡಲ ರೈತ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಮಂಡಲದ ಅಧ್ಯಕ್ಷರಾದಂಥ ಶ್ರೀ ಚಂದ್ರದಾಸ್ ಪಂಡಿತ್ ಔಸಿ ಅವರನ್ನು ನಾನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷರು ದೀಕ್ಷಿತ್, ಸೋಮೇಶ್ವರ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಸತ್ಯ, ಯುವ ಮೋರ್ಚಾದ ಮಂಡಲ ಕಾರ್ಯದರ್ಶಿಗಳಾದಂಥ ಪ್ರವೀಣ್ ಹಾಗೂ ನಿತಿನ್ ಅರಸ್, ಹಾಗೆ ರೈತ ಮೋರ್ಚಾದ ಮಂಡಲ ಅಧ್ಯಕ್ಷರಾದಂಥ ಯೋಗೇಶ್ ಶೆಟ್ಟಿ ಅವರು, ಹಾಗೆ ನಮ್ಮ ಉಲ್ಲಾಲ ನಗರಸಭೆಯ ಹಾಗೆ ವಿವಿಧ ಅನನ್ಯ ಜವಾಬ್ದಾರಿಯ ಎಲ್ಲ ಕಾರ್ಯಕರ್ತರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಿತಿನ್ ಮತ್ತು ಅಧ್ಯಕ್ಷರ ವಿಜಯ್ ಹಾಗೆ ವಿವಿಧ ಭಾಷಿಗರ ಪ್ರಕೋಷ್ಠದ ಅಧ್ಯಕ್ಷರಾದಂಥ ಕಾಪಿಕಾಡ್, ವಿಶೇಷವಾದ ನಮ್ಮ ಮಾಗನದ ದೇವರ ನೆಂಚಿನ ಶ್ರೀ ಸೋಮನಾಥ ದೇವರನ ಚರಣ ಪಾದ ಕಮಲಾರವಿಂದ ಗಡ್ಡ ಬೋರೊಂದು ಅಪ್ಪೆ ರಾಜರಾಜೇಶ್ವರಿಗಳ ತಲೆದಗ್ಗ ಒಂದು ಗಣಪತಿ ದೇವರ ದಿಪ್ಪು ಬಾಕಿ ಮಾತ ದೈವ ದೇವರಗಳ ಈ ಪೊರ್ತುಡು ತಲೆದಗ್ಗದು ಅರ್ಣನೇ ಸನ್ನಿಧಿಡು ಕಾರ್ಣಿಕದ ಜಾಗೆಡು ಖಜವು ಇತ್ತಿನೇನು ಭಾರಿ ಮಲ್ಲ ಮನಸ್ಸು ಕ್ಷೇತ್ರದ ಅಧ್ಯಕ್ಷರ ಅಂಚಿನ ಗೌರವಾನ್ವಿತ ಚಂದ್ರದಾಸ್ ಪಂಡಿತ್ ಹೌಸ್ ಅರ್ನ ಮುಂದಾಲೋತ್ತರು, ಯುವ ಮೋರ್ಚಾದ ಅಧ್ಯಕ್ಷರನ್ನ ನೇತೃತ್ವರು, ಮಾತಾ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರನ್ನ ನೇತೃತ್ವರು, ಬೂತ್ ಸಮಿತಿ ಇರೋದು ಬತ್ತನ ಬೂತ್ ಸಮಿತಿ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ಕ್ಷೇತ್ರ ಸಮಿತಿ, ಜಿಲ್ಲಾ ಸಮಿತಿ, ಮೋರ್ಚೋಲು, ಪ್ರಕೋಷ್ಠಲು ಬೈದಿನಂಚಿನ ಬೇತೆ ಸಂಘ ಸಂಸ್ಥೆದ ಜವನಿಯರು, ಪೌರ ಕಾರ್ಮಿಕರು, ವಿಶೇಷವಾದ ಮೂಲಿತ್ತಿನಂಚಿನ ಮಾತೆಲ್ಲ ವಿಶೇಷವಾದ ಇಲ್ಲಲ್ಲಿ ಇನಿಮುಟ್ಟ ಕಜಾವು ಪೆಜ್ಜಿದ ಜೇರ್ನಾನಲ್ಲ ಮೂಲು ಕಜಾವು ಪೆಜ್ಜುನ ಪೊರ್ಲು ತೂದನಾಗ ಏರೆಗೆಲ್ಲ ಬಂಜಿ ತಿಂಜೋರು. ನರೇಂದ್ರ ಮೋದಿಜಿನ ಹುಟ್ಟು ಹಬ್ಬಗೂ ಬಡದೆ ಗೌರವಾನ್ವಿತ ದೇಶದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಗೌರವಾನ್ವಿತ ಅಧ್ಯಕ್ಷರು JP ನಡ್ಡರ್ನ ಆದೇಶ ಪ್ರಕಾರವಾದ ನಮ್ಮ ರಾಜ್ಯದ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ನ ಮಾರ್ಗದರ್ಶನಡು ಜಿಲ್ಲಾಧ್ಯಕ್ಷರನ್ನ ವಿಶೇಷವಾದ ಈ ಜಿಲ್ಲೆಡು ಕಾರ್ಯಕ್ರಮನು ವಾವಾ ಮೋರ್ಚಾದಾಕ್ಲು, ವಾವಾ ಸಮಿತಿದಾಕ್ಲು, ವಾವಾ ಪ್ಯಾರೆಂಟ್ ಬಾಡಿದಾಕ್ಲು ಎಂಚೆಂಚ ಮನ್ಪೊಡು ಪನ್ಪುನ ಆ ನಿರ್ದೇಶನ ಪ್ರಕಾರವಾದ ಓಲೋಲು ನಮ್ಮ ಉದಾಹರಣೆ ನಮ್ಮ ಕ್ಷೇತ್ರದ ಓಲೋಲು ಕೆರೆ ಉಂಡು, ಓಲು ನದಿ ಉಂಡು, ಓಲೋಲು ಬೇತೆ ಜಾಗೆಲೆಡೆ ಕಜಾವುಲು ಆ ಕಜಾವುಲನ್ನು ಯುವ ಮೋರ್ಚಾಲ ಆಯ್ತ ಒಟ್ಟಿಗೆ ಮಾತೆಲ್ಲ ಕೈ ಜೋಡಿಸೋದು ಭಾರಿ ಪೊರ್ಲುಡು ಎಡ್ಡೆ ರೀತಿಯಲ್ಲಿ ಮಂತದ್ದು ಬಾಕಿದಾಗಲೇ ಮಾದರಿಯಾವುಡು ನರೇಂದ್ರ ಮೋದಿಜಿನ ಕನಸು ನನಸಾವುಡು ಸ್ವಚ್ಛ ಭಾರತ ಶ್ರೇಷ್ಠ ಭಾರತ. ನರೇಂದ್ರ ಮೋದಿಜಿನ ಮನಸ್ಸರಿತ್ತಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್. ನೀನು ದಾದ ಬಂದ ಜಾತಿ ಮತ ಭೇದ ಜಂದೆ ಕೇವಲ ಭಾರತೀಯ ಜನತಾ ಪಾರ್ಟಿದಾಗಲಿ ಮಾತ್ರ ಹತ್ತಿ ಈ ದೇಶದ ನಾಗರಿಕರು ಮಾತ್ರ ಸ್ವಚ್ಛತೆಗೆ ಕೈಗೂಡಿಸಂದ ನಮ್ಮಲ ಜಗತ್ತಿಗೆ ಮಾದರಿಯಪ್ಪ ಜಗತ್ತೆಲ್ಲ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಪನ್ಪನ ಪುದರಿಗೆ ವಿಶೇಷವಾದ ಶಕ್ತಿ ಬರ್ಪನು ಪನ್ನದು ನಿತ್ಯ ನಿರಂತರವಾದ ಹೋರಾಟ ಮಂತೊಂದು ನಿತ್ಯ ನಿರಂತರವಾದ ಐತ ಬಗ್ಗೆ ಗಮನ ಕೊರೊಂದು ವಿದೇಶದ ಕ್ಲೆಗೆ ಗೊತ್ತಿಪ್ಪುಂಡು ಏರು ವಿದೇಶರು ಬೇಲ ಮಂದಿರ ಅಕ್ಲೆ ಗೊತ್ತಿಪ್ಪುಂಡು ಭಾರತ ದೇಶ ಬಂದ ಸ್ವಚ್ಛ ದಾಂಚನ ದೇಶ, ಭಾರತ ದೇಶ ಬಂಡ ಬಡವೇರನ ದೇಶ ಈ ಲೆಕ್ಕಾಚಾರಡು ಇತ್ತರ ಬೆಂದಿನಗ್ಲೆ ಮಾತ್ರ ಗೊತ್ತು. ಆಣ ಇನಿದಾದ ಪನ್ಪೇರು ಬಂಡ ಜಗತ್ತು ಅತ್ಯಂತ ಸುಂದರವಾಯಿನ ಅತ್ಯಂತ ಆ ಸಂಪ್ರದಾಯ ಇತ್ತನ ಆ ಸಂಸ್ಕೃತಿನ ಓರಿಪುನಂಚಿನ ಇಡೀ ಜಗತ್ತದ ಲೆಕ್ಕದ ತೋಜುನಂಚಿನ ಈ ಜಗತ್ತಿಗೆ ವಿಶ್ವಗುರು ಆಪುನಂಚಿನ ಮಾತಳ ತೋಜುನ ಓಲು ಬಂದ ಭಾರತ ದೇಶ ಅನ್ನಕ್ಕೆ ಕಾರಣ ನರೇಂದ್ರ ಮೋದಿಜಿ. ಐಕ್ ನಮ್ಮ ಈ ದೇಶದಕ್ಕೆ ನಮ್ಮ ಮಾತಾಡಲ್ಲ ಭಾರತೀಯ ಜನತಾ ಪಾರ್ಟಿದ ಮುಂದಾಲೊತ್ತಡು
ಎಂಚಿನ ಪನ್ಪುನೆಂಡ ನರೇಂದ್ರ ಮೋದಿಜಿಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಕೊರಡೆ ನಾನಾತ್ ಜನಕುಲೆನ ಒಟ್ಟಾದ ಒಂಜಾದ ಈ ದೇಶನು ರಕ್ಷಣೆ ಮನ್ಪುನಂಜನ ಶಕ್ತಿನ ಪರಮಾತ್ಮೆ ಅರೆ ಕೊರಡೆ ಐಕ್ಯ ಬರೆದು ಇರುವ ದಿನದ ಕಾರ್ಯಕ್ರಮ ಪಾಡ್ದೇರು ಐನ್ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಭಾರಿ ಪೊರ್ಲು ಫನಿಯರುಲ್ಲೇರು ಭಾರಿ ಅನುಭವದ ಆಧಾರಗಳು ಅವ್ರು ಪನ್ಪೇರು ದಾದಾ ಪಣ್ಣಂದನ ಇನಿ ಪುಲ್ಯಕಾಂಡ ಐತಾರ ಮತ್ತು ಗೊಬ್ಬುನ ಪೊರ್ತುಡು ಅಕ್ಕಲ ಬೆತ ಬೆತ ನೆಟ್ಟಿ ಆಂಡಲ ಆ ನರೇಂದ್ರ ಮೋದಿಜಿಗೆ ಆ ಆರೋಗ್ಯ ಕೊಡ್ದು ನಮ್ಮನ ಮಾತ ರಕ್ಷಣೆ ಮನ್ಪಡೆ ಆ ಒಂಜಿ ಪುಡೇಟೆ ತಾಲಿಬಾನ್ ಒಂಜಿ ಪುಡೇಟೆ ಪಾಕಿಸ್ತಾನ ಒಂಜಿ ಪುಡೇಟೆ ಚೀನಾ ಒಂಜಿ ಪುಡೇಟೆ ಬಾಂಗ್ಲಾದೇಶ ಒಂಜಿ ಪುಡೇಟೆ ಬೆತ ಬೆತ ಈತು ಜನಕಲಿನ ವಿರೋಧ ಇತ್ತನಲ್ಲ ನಮ್ಮ ದೇಶದ ಸೈನಿಕರಿಗೆ ಅತ್ಯಂತ ವ್ಯವಸ್ಥಿತ ರೀತಿಯ ಎಂಚೆಂಚಿನ ಮೂಲಭೂತ ಸೌಕರ್ಯ ಬೋರ್ಡ್ ಐತ ಒಟ್ಟಿಗೆ ವೆಪನ್ಸ್ ಎಲ್ಲ ಕೊರ್ದು ಇನಿ ನಮ್ಮ ಆರಾಮುಡು ಭಾರಿ ಶೋಕರು ಜಪ್ಪುನಂಚ ಜತ್ತು ನನ್ನ ನಿದ್ರೆ ಬರ್ಪುನಂಚಿನ ಆ ವ್ಯವಸ್ಥೆನ ನರೇಂದ್ರ ಮೋದಿಜಿ ಮಂತೊಂದುಲ್ಲೇರಿ ನರೇಂದ್ರ ಮೋದಿಜಿ ಮಂತ್ರಿನಂಚಿನ 123 ಯೋಜನೆಲು ಒಂಜಿ ರೆಡ್ಡತ್ತು 123 ಯೋಜನೆಲು ಅವು ಕೇವಲ ಹಿಂದುಳಿಗೆ ಮಾತ್ರ ಈ ದೇಶದ ನಾಗರಿಕರೇ ಕೊಂಡೈತೆ ಐನು ಒಂಜೊಂಜೇನು ಬಾಕಿದಕ್ಲೆ ತೆರೆಪದು ನಾನಾತ್ ಮನ ಪರಿವರ್ತನೆ ಆದು ದೇಶ ಪ್ರೇಮ ಮಾತೆರೆಗಳ ಬರ್ಪೆಲೆಕ್ಕ ಬರ್ಪುನಂಜಿನ ಶಕ್ತಿನ ಪರಮಾತ್ಮೆ ಕೊರಡೆ ಈ ಕಾರ್ಯಕ್ರಮ ಇನಿ ಎಂಚ ಯಶಸ್ವಿಯಂಡ ಮುರನಿಡಿಂಚ ನಿತ್ಯ ನಿರಂತರವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬೂತುಡು ಗ್ರಾಮಡು ಶಕ್ತಿ ಕೇಂದ್ರಡು ಮಹಾಶಕ್ತಿ ಕೇಂದ್ರ ಇಡೀ ಕ್ಷೇತ್ರಡು ಅತ್ಯಂತ ಅಧ್ಯಕ್ಷರನ್ನ ಬಾಕಿದ ಇಡೀ ಪದಾಧಿಕಾರಿ ಬಂಧುಲೇನ ಮೋರ್ಚಾದಕ್ಲೆನ ಪ್ರಕೋಷ್ಠ ಸಹಕಾರಡು ಯಶಸ್ವಿಯಾಗಿನ ಕಾರ್ಯಕ್ರಮ ಹಾಕೊಂಡು ರಾಜ್ಯಾಧ್ಯಕ್ಷರು ಬಣ್ಣಗಳು ಅತ್ಯಂತ ಯಶಸ್ವಿಯಾದ ರಾಜ್ಯಗಳು ಮಾದರಿ ಹಾಪನ ಕಾರ್ಯಕ್ರಮ ಅಂತಾರೆ ಮುರಾನಿ ಹಿಂದುಳಿದ ವರ್ಗ ಬಾಕಿ ಮಾತೆರ್ಲ ಒಟ್ಟಾದ ಒಂಜಾದ ಬೇತೆ ಆಶ್ರಮಗೂ ಪೋಪಿನಂಜನ ಕಾರ್ಯಕ್ರಮಗಳು ಭಾರಿ ಶೋಕದ ಯಶಸ್ವಿ ಅಂಡೆ ಇನಿ ಸ್ವಚ್ಛತಾ ಕಾರ್ಯಕ್ರಮ ಯಶಸ್ವಿ ಅಂಡೆ ಐತೊಟ್ಟಿಗೆ ನಮ್ಮ ಪೋಸ್ಟ್ ಕಾರ್ಡ್ದ ಕಾರ್ಯಕ್ರಮ ಬಾಕಿದಾಗಲಿ ಮಾದರಿ ಹಾಪನಂಜಿನ ರೀತಿ ಬೂತ್ ಮಟ್ಟದ ಯಶಸ್ವಿ ಆವೊಂದು ಅಕ್ಕಲು ಕೊಡ್ತಾನ ಪ್ರತಿ ಒಂಜಿ ಕಾರ್ಯಕ್ರಮ ಅಲ್ಲ ಅತ್ಯಂತ ಪೊರ್ಲಾದ ಅತ್ಯಂತ ಶೋಕಾದ ಕಾರಣಕರ್ತರ ನಂಜನ ಇಡೀ ಟೀಮಿಗೂ ಅಭಿನಂದನೆ ಕೊರಂದು ನನಾತ ನಂಗೆ ದೇಶ ಪ್ರೇಮ ಐತ ಒಟ್ಟಿಗೆ ಪಾರ್ಟಿನ ತಲಾಮಟ್ಟಡು ಸಂಘಟನೆ ಮಾಡ್ಕೊಂಡು ಶಕ್ತಿನ ಪರಮಾತ್ಮೆ ನಂಗೆ ಕೊರಡು ಒಂಜಪ್ಪೆ ಜೋಕ್ಲೆಲಕ ಜಾತಿ ಮತ ಭೇದ ಜಂದೆ ಶ್ರೀಮಂತ ಭರತನ ಅಂತರ ಜಂದೆ ನಮ್ಮ ಮಾತೆಲ್ಲ ಒಟ್ಟಾದ ಒಂಜಾದ ಕೆಲಸ ಮನ್ಪೆರ ಅವಕಾಶ ಕೊರ್ನಂಜಿನ ಪಾತೆರ ಅವಕಾಶ ಕೊರ್ನಂಜಿನ ನಿಕ್ಲೆ ಪೂರೆರೆಗ್ಲ ಉಡಲ್ದಿಂಜಿನ ಸುಲಮೇಲಿನ ಸಂದಾದ ಇನಿ ಬೈದಿನಕ್ಲೆಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸ ಒಂದು ಎನ್ನ ಪಾತ್ರೆ ಒಂತವೇ ಜೈ ಹಿಂದ್ ಜೈ ಕರ್ನಾಟಕ. ಸೋಮೇಶ್ವರದ ಸೋಮನಾಥ ದೇವರನ್ನು ಮನಸ್ಸ ಸ್ಮರಿಸುತ್ತಾ ನಾನು ನಂಬುವಂಥ ಎಲ್ಲ ದೇವದೇವರನ್ನು ಮನಸ್ಸ ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಭಾರತೀಯ ಜನತಾ ಪಕ್ಷ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ರೈತ ಮೋರ್ಚಾ ಮತ್ತು ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ನಮ್ಮೆಲ್ಲ ಬಂಧುಗಳು ಸೇರಿಕೊಂಡು ನಡೆಸುತ್ತಿರುವಂಥ ಸ್ವಚ್ಛ ಭಾರತ್ ಶ್ರೇಷ್ಠ ಭಾರತ್ ಒಂದು ಕಾರ್ಯಕ್ರಮವನ್ನು ನಮ್ಮ ಏನು ರಾಷ್ಟ್ರ ನಾಯಕರು ರಾಷ್ಟ್ರಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ಇವರೆಲ್ಲರ ಸೂಚನೆ ಮೇರೆಗೆ ಕಳೆದ ಸೆಪ್ಟೆಂಬರ್ 17ರಿಂದ ಬರುವ ಅಕ್ಟೋಬರ್ 7ರವರೆಗೆ ಸುಮಾರು 20 ದಿವಸಗಳ ಕಾಲ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಈ ನಾಡು ಕಂಡ ಒಬ್ಬ ಶ್ರೇಷ್ಠ ಪ್ರಧಾನಿ ಎಂಬ ಹೆಮ್ಮೆಗೆ ಪಾತ್ರರಾಗಿರತಕ್ಕಂಥ ನರೇಂದ್ರ ಮೋದಿಜಿಯವರ ಈ ಒಂದು ಜನ್ಮದಿನದ ಈ ಸಂದರ್ಭದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಸಂದರ್ಭದಲ್ಲಿ ಇವತ್ತು ಈ ಪುಣ್ಯ ಕ್ಷೇತ್ರ ಸೋಮೇಶ್ವರದ ಈ ತೋಟದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಮಂಗಳೂರು ಮಂಡಲದ ಯುವ ಮೋರ್ಚಾದವರನ್ನು ರೈತ ಮೋರ್ಚಾದವರನ್ನು ಮತ್ತು ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ಎಲ್ಲ ಗೌರವಾನ್ವಿತ ನಮ್ಮ ಕಾರ್ಯಕರ್ತ ಬಂಧುಗಳನ್ನು ವೈಯಕ್ತಿಕವಾಗಿ ಮತ್ತು ಪಕ್ಷದ ನೆಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವು ಯಾವತ್ತೂ ಕೂಡ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಆಮೇಲೆ ಸುತ್ತಮುತ್ತಲು ಎಲ್ಲವೂ ಕೂಡ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಾಗ ಒಂದು ಸುಂದರವಾದ ಒಂದು ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಜಿಯವರ ಏನು ಅವರ 20 ವರ್ಷಗಳ ಸತತ ರಾಜಕೀಯದ ಆ ಒಂದು ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಗಳೇನಿದೆ 7.5 ವರ್ಷಗಳವರೆಗೆ ಪ್ರಧಾನಿಯಾಗಿ ಈ ದೇಶವನ್ನು ಒಂದು ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ಯುತ್ತಿರುವಂಥ ಈ ಸಂದರ್ಭದಲ್ಲಿ ವಿಶ್ವ ನಾಯಕ ವಿಶ್ವ ಗುರುವಾಗಿ ಭಾರತ
ಬರುತ್ತಿರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರ ಬಹಳ ಜವಾಬ್ದಾರಿಯಿಂದ ಇವತ್ತು ಕೆಲಸವನ್ನು ನಿರ್ವಹಿಸಬೇಕಾಗಿದೆ. ನಮ್ಮ ಏನು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಿದೆ ಅದೆಲ್ಲವನ್ನು ಕೂಡ ಮನೆ ಮನೆಗೆ ತಲುಪಿಸುವಂಥ ಇವತ್ತು ಯಾವ ರೀತಿ ಅಂತ ಹೇಳಿದ್ರೆ ಅದು ಕೇಂದ್ರದ ಯೋಜನೆ ಇರ್ಬೋದು, ರಾಜ್ಯ ಸರ್ಕಾರ ನೀಡಿದ ಯೋಜನೆಗಳಿರ್ಬೋದು, ಪ್ರತಿ ಮನೆಗೆ ಮುಟ್ಟುವಂಥ ಯೋಜನೆಗಳು ಬಹಳಷ್ಟು ಯೋಜನೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಆ ಎಲ್ಲ ಯೋಜನೆಗಳನ್ನು ಮನೆ ಮನೆಗಳಿಗೆ ತಲುಪಿಸುವಂಥ ಜವಾಬ್ದಾರಿಯನ್ನು ನಮ್ಮ ಕಾರ್ಯಕರ್ತರಾದ ಸಾಮಾನ್ಯ ಕಾರ್ಯಕರ್ತರಾದ ನಾವೆಲ್ಲರೂ ಕೂಡ ವಹಿಸಬೇಕಾದ ಅನಿವಾರ್ಯತೆ ಇದೆ. ಆ ಮೂಲಕ ಸದೃಢವಾದ ಭಾರತ ನಿರ್ಮಾಣದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಬರತಕ್ಕಂಥ ದಿನಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಭಾರತೀಯ ಜನತಾ ಸರ್ಕಾರ ಇದೆ, ರಾಜ್ಯದಲ್ಲಿ ಯಡಿಯೂರಪ್ಪರು ಹಾಕಿಕೊಟ್ಟಂಥ ಏನು ಮಾರ್ಗದರ್ಶನ ಇದೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಎಸ್.ಆರ್. ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಇದೆ. ಬರತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಸತತವಾಗಿ ಭಾರತೀಯ ಜನತಾ ಪಕ್ಷವೇ ಭಾರತದಲ್ಲಿ ಅದು ಕೇಂದ್ರದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು ಬರತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಎದುರು ನೋಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಒಂದು ಸದೃಢವಾದ ಭಾರತ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. जनता पार्टी की बोलो, भारत माता की, नरेंद्र मोदी जी की, जेपी नड्डा जी की, येडियुरप्पा जी की, एस.आर. बोम्माई जी की, नलिन कुमार कटील जी की, बोलो भारत माता की, दर्शन जी की. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೋಟೆಕಾರು ಮತ್ತು ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ಯುವ ಮೋರ್ಚಾ ಮತ್ತು ರೈತ ಮೋರ್ಚಾದ ಸಹಯೋಗದೊಂದಿಗೆ ಇವತ್ತು ದೇಶ ಕಂಡಂಥ ಅಪ್ರತಿಮ ನಾಯಕ, ಜಗತ್ತಿನ ವಿಶ್ವ ಕಂಡಂತಹ ಮಹಾನಾಯಕ ನರೇಂದ್ರ ಮೋದಿಜಿಯವರ 71ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆಯಂತೆ ರಾಜ್ಯಾಧ್ಯಕ್ಷರ ಆದೇಶದಂತೆ ಜಿಲ್ಲಾಧ್ಯಕ್ಷರ ಸಹಕಾರದೊಂದಿಗೆ ಇವತ್ತು ಮಂಗಳೂರು ಮಂಡಲದಲ್ಲಿ ಸೇವೆ ಮತ್ತು ಸಮರ್ಪಣೆ ಅನ್ನುವಂಥ ಧ್ಯೇಯೋದ್ದೇಶದೊಂದಿಗೆ ಕಳೆದ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 7 ತಾರೀಕಿನವರೆಗೆ ಅಂದರೆ ಸರಿಸುಮಾರು 20 ದಿನಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿಯವರ 20 ವರ್ಷದ ಆಡಳಿತದ ಆ ಒಂದು ಸಂವಿಧಾನಕ್ಕೋಸ್ಕರವಾಗಿ ಇವತ್ತು ಮಂಗಳೂರು ಮಂಡಲದಲ್ಲಿ ಅಲ್ಲದೆ ಇಡೀ ದೇಶದಾದ್ಯಂತ ಸೇವೆ ಮತ್ತು ಸಮರ್ಪಣೆ ಎನ್ನುವಂಥ ಧ್ಯೇಯವಾಕ್ಯದೊಂದಿಗೆ ಅನೇಕ ಸೇವೆ ಮತ್ತು ಸಮರ್ಪಣೆಗಳು ನಡೀತಾ ಇದೆ. ಅದರಲ್ಲಿ ಮಂಗಳೂರು ಮಂಡಲದಲ್ಲಿ ವಿಶೇಷವಾಗಿ ಕಳೆದ ಸೆಪ್ಟೆಂಬರ್ 17ರಿಂದ ಅನೇಕ ಕಾರ್ಯಕ್ರಮಗಳು ಜರುಗಿವೆ. ಬೂತ್ ಮಟ್ಟದಿಂದ ಹಿಡಿದು ಕ್ಷೇತ್ರ ಮಟ್ಟದವರೆಗೆ ಎಲ್ಲ ಸ್ಥಳೀಯ ಸಮಿತಿಗಳು ಸೇರಿಕೊಂಡು ಸ್ವಚ್ಛತೆಯಿಂದ ಹಿಡಿದು ಕೆರೆ ಸ್ವಚ್ಛತೆ ಇರ್ಬೋದು, ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಅಥವಾ ಆರೋಗ್ಯದ ಕಾರ್ಯಕ್ರಮ ಇರ್ಬೋದು, ಲಸಿಕೆ ಕಾರ್ಯಕ್ರಮ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಅನ್ನ ಹಂಪಲ ವಿತರಿಸುವಂಥದ್ದಿರ್ಬೋದು, ವಸ್ತ್ರ ವಿತರಿಸುವಂತಿರ್ಬೋದು, ಅಥವಾ ದವಸ ಧಾನ್ಯಗಳು ನೀಡುವಂಥದ್ದಿರ್ಬೋದು, ಎಲ್ಲ ರೀತಿಯ ಸೇವೆ ಮತ್ತು ಸಮರ್ಪಣೆಯಂಥ ಕಾರ್ಯಕ್ರಮಗಳು ಇಡೀ ಮಂಡಲದಲ್ಲಿ ನಡೆದಿದೆ. ಅದರಲ್ಲಿ ಇವತ್ತು ಈ ಭಾಗದ ಮಾಗನೆ ಒಡೆಯ ಶ್ರೀ ಸೋಮನಾಥನ ಪಾದತಲದಲ್ಲಿ ಇವತ್ತು ಈ ಕೆರೆಯನ್ನು ಸ್ವಚ್ಛ ಮಾಡುವಂಥದ್ದು ಮತ್ತು ಸಮುದ್ರ ತಟವನ್ನು ಸ್ವಚ್ಛ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ಕಳೆದ 3 ತಿಂಗಳಿನಿಂದ ಮಂಗಳೂರು ಮಂಡಲದ ಬೂತ್ ಮಟ್ಟದಿಂದ ಹಿಡಿದು ಕ್ಷೇತ್ರ ಮಟ್ಟದವರೆಗಿನ ಮತ್ತು ಜಿಲ್ಲಾ ಸಮಿತಿ ಸದಸ್ಯರೊಂದಿಗೆ ಸಂಪೂರ್ಣ ನಾಯಕರ ಸಹಕಾರದೊಂದಿಗೆ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬನೂ ಕೂಡ ಈ ಸೇವೆ ಮತ್ತು ಸಮರ್ಪಣಾ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಯಶಸ್ವಿಯಾಗಿ ಉತ್ಸಾಹದಿಂದ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಮಂಗಳೂರು ಮಂಡಲದ ಯುವ ಮೋರ್ಚಾದ ಸದಸ್ಯರು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಟ್ಟಿಗೆ ಜಿಲ್ಲೆಯ ಉಪಾಧ್ಯಕ್ಷರು, ನಮ್ಮ ಆತ್ಮೀಯರು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ ಅಧ್ಯಕ್ಷರು ಆದಂತಹ ಸಂತೋಷ್ ಕುಮಾರ್ ಬೋಳಿಯರವರಿದ್ದಾರೆ. ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟಿದ್ದಾರೆ. ಹಾಗೂ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷರಾದಂಥ ಸಚಿನ್ ಮೋರೆ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕೊಂಡಾಣ ಇದ್ದಾರೆ. ಅದೇ ರೀತಿ ನಿತಿನ್ ಅರಸ ಇದ್ದಾರೆ. ಅದು ಅಲ್ಲದೆ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಯೋಗೀಶ್ ಶೆಟ್ಟಿ ಅವರಿದ್ದಾರೆ. ಕಾರ್ಯದರ್ಶಿಯಾದ ವಿಜಯ್ ಮತ್ತು ನಿತಿನ್
ಗಟ್ಟಿಯವರಿದ್ದಾರೆ ಹಾಗೂ ಮಂಡಲದ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಅದರಂತೆ ವಿಶೇಷವಾಗಿ ಈ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಯುವ ಮೋರ್ಚಾದ ಅಧ್ಯಕ್ಷರಾದ ಸತ್ಯ ಅವರಿದ್ದಾರೆ. ಹಾಗೂ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿ ವಹಿಸ್ಕೊಂಡಂತಹ ಪಾರ್ಟಿಯ ಕಾರ್ಯಕರ್ತರಿದ್ದಾರೆ. ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಬೆಳಿಗ್ಗೆ 7:30 ಗಂಟೆಯಿಂದ ಸರಿಸುಮಾರು 9 ಗಂಟೆವರೆಗೆ ಈ ಭಾಗದ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಯುವ ಮೋರ್ಚಾ ಇವತ್ತು ತಳಮಟ್ಟದಿಂದ ಬೂತ್ ಮಟ್ಟದಲ್ಲೂ ಕೂಡ ಒಂದು ಯಶಸ್ವಿ ಅಂತ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮ ಮುಗಿದ ನಂತರ ಪುದುವಿನಲ್ಲಿ ಆಶ್ರಮಕ್ಕೆ ವಸ್ತ್ರ ಕೊಡುವಂಥ ಕಾರ್ಯಕ್ರಮ ಇದೆ. ಆಮೇಲೆ ಯುವ ಮೋರ್ಚಾದಿಂದ ಪ್ರತಿ ಮಹಾಶಕ್ತಿ ಕೇಂದ್ರದಲ್ಲೂ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕಿದೆ. ಅಂದರೆ ನಾಡ್ದು ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯ ದಿವಸ ಅಂದರೆ ಅದರ ಪ್ರಯುಕ್ತವಾಗಿ 3ನೇ ತಾರೀಕಿನಂದು ಯುವ ಮೋರ್ಚಾದಿಂದ ನಮ್ಮ ವಿಶ್ವಭಾರತಿ ಕೋಟೆಕಾರ್ನಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿಕ್ಕಿದೆ. ಅದು ಅಲ್ಲದೆ ನಮ್ಮ ಪುದುವಿನಲ್ಲಿ ವೃದ್ಧಾಶ್ರಮದಲ್ಲಿ ಅಕ್ಕಿ ದವಸ ಧಾನ್ಯವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ನಡೆಯಲಿದೆ. ಮಂಗಳವಾರ ಸಂಜೆ ಅಂದರೆ 27ರಂದು ಎಲ್ಲರ ಸಹಕಾರದೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ನಮ್ಮ ಪುದು ಸೇವಾಶ್ರಮದಲ್ಲಿ ವೃದ್ಧರಿಗೆ ದವಸ ಧಾನ್ಯವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಅಲ್ಲದೆ ಅನೇಕ ಕೆಲಸ ಕಾರ್ಯಗಳು ನಿನ್ನೆ ತಾನೇ ಎಲ್ಲ ದೀನದಯಾಳ್ ಉಪಾಧ್ಯಾಯರ ಹುಟ್ಟುಹಬ್ಬದ ಜನ್ಮದಿನದ ಪ್ರಯುಕ್ತವಾಗಿ ನಿನ್ನೆ ಎಲ್ಲ ಮಹಾಶಕ್ತಿ ಕೇಂದ್ರಗಳು ಅಂದರೆ 8 ಮಹಾಶಕ್ತಿ ಕೇಂದ್ರಗಳಿರುವಂಥ 48 ಶಕ್ತಿ ಕೇಂದ್ರಗಳು ಅಲ್ಲದೆ ಇರುವಂಥ ಎಲ್ಲ 185 ಬೂತ್ಗಳಲ್ಲೂ ಕೂಡ ನಿನ್ನೆ ಬಹಳ ಉತ್ಸಾಹದಿಂದ ಮತ್ತು ಗೌರವದಿಂದ ನಮ್ಮ ದೀನದಯಾಳ್ ಉಪಾಧ್ಯಾಯರಿಗೆ ಗೌರವವನ್ನು ಸಮರ್ಪಿಸುವಂಥ ಕೆಲಸ ಕಾರ್ಯಗಳು ನಿನ್ನೆ ನಡೆದಿದೆ. ಇದಕ್ಕಾಗಿ ಇಡೀ ಮಂಡಲದಲ್ಲಿರುವ ಎಲ್ಲ ಯುವ ಮೋರ್ಚಾ ತಂಡ ಆಗಿರ್ಬೋದು, ರೈತ ಮೋರ್ಚಾ ತಂಡ ಆಗಿರ್ಬೋದು, ಮಹಿಳಾ ಮೋರ್ಚಾ ತಂಡ ಆಗಿರ್ಬೋದು, SC ಮೋರ್ಚಾ ತಂಡ ಆಗಿರ್ಬೋದು, ಅದು ಅಲ್ಲದೆ ರೈತ ಮೋರ್ಚಾ ತಂಡ ಆಗಿರ್ಬೋದು ಅಥವಾ ಇಡೀ ಮಂಡಲದ ಜಿಲ್ಲಾ ಸಮಿತಿ ಇರ್ಬೋದು ಅಥವಾ ಮಂಡಲ ಪದಾಧಿಕಾರಿಗಳಿಗೆ ಇವತ್ತು ನಾನು ಬಹಳ ಸಂತೋಷದಿಂದ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಬಹಳ ಇಚ್ಛೆ ಪಡ್ತಾ ಇದ್ದೇನೆ. ಬಹಳ ಸಂತೋಷ. ಹಾಗಾಗಿ ಎಲ್ಲ ಕಾರ್ಯಕ್ರಮದ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಹಳ ಸಶಕ್ತವಾಗಿ ಕಾರ್ಯಕರ್ತರ ಉತ್ಸಾಹದೊಂದಿಗೆ ಮುನ್ನುಗ್ಗುತ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರು ಪ್ರೀತಿ ವಿಶ್ವಾಸದಿಂದ ಇವತ್ತು ಜನಸೇವೆ ಮಾಡುವಲ್ಲಿ ಬಹಳ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ಇದಕ್ಕೋಸ್ಕರವಾಗಿ ನಾನೆಲ್ಲ ಮಂಡಲದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಕಿ बोलो भारत माता की बोलो भारत माता की नरेंद्र JP नड्डा जी के, येडियूरप्पा जी के, बोम्माई जी के, नलिन कुमार कटील के, ಸುದರ್ಶನ್ ಜಿ ಕೆ, ಚಂದ್ರಾಸ್ ಪಂಡಿತ್ ಹೌಸ್ ಕೆ. ಖಂಡಿತವಾಗಿ ಹಮ್ಮಿಕೊಂಡಂತಹ ಸೇವೆ ಮತ್ತು ಸಮರ್ಪಣಾ ಅಭಿಯಾನದಡಿಯಲ್ಲಿ ಇಂದು ನಡೆದಂತಹ ಸ್ವಚ್ಛ ಭಾರತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಕ್ಷೇತ್ರದ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಚಂದ್ರಾಸ್ ಪಂಡಿತ್ ಹೌಸ್ ಇವರಿಗೆ ಧನ್ಯವಾದಗಳು. ದಿ ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಇದರ ಅಧ್ಯಕ್ಷರಾದ ಸಂತೋಷ್ ರೈ ಬೋಳಿಯಾರು ಇವರಿಗೂ ಸಹ ಧನ್ಯವಾದಗಳು. ಅಲೆಮಾರಿ ಸಂಘದ ನಿಗಮದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ಯುವ ಮೋರ್ಚಾದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಅಧ್ಯಕ್ಷರು ಹಾಗೂ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಸಚಿನ್ ಮೋರೆ ಹಾಗೂ ಎಲ್ಲ ಮಂಡಲದ ಮೋರ್ಚಾದ ಪ್ರಮುಖರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಭಾರತದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮತ್ತು ಆದರಣೀಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 20 ವರ್ಷಗಳ ಅಧಿಕಾರ ಅವಧಿಯನ್ನು ಪೂರ್ತಿಗೊಳಿಸುತ್ತಿರುವ ಈ ಸಂದರ್ಭದಲ್ಲಿ ಸೇವಾ ಮತ್ತು ಸಮರ್ಪಣೆ ಅಭಿಯಾನದಲ್ಲಿ ಭಾಗಿಯಾಗಿ ಶ್ರೀ ನರೇಂದ್ರ ಮೋದಿ ಅವರಿಂದ ಪ್ರೇರಣೆ ಪಡೆದು ಈ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತಿದ್ದೇನೆ. ನಾನು ಭಾರತದ ಪ್ರಜೆಯಾಗಿ ನನ್ನ ಜೀವನವನ್ನು ದೇಶ ಸೇವೆ ಮತ್ತು ಸಮಾಜದ ಒಳಿತಿಗಾಗಿ ಸಮರ್ಪಿಸುತ್ತಿದ್ದೇನೆ. ದೇಶದ ಅಖಂಡತೆ
ಪರಿಸರ ಸಂರಕ್ಷಣೆ ಹಾಗೂ ಸಕಲ ಜೀವರಾಶಿಗಳಿಗೆ ಗೌರವ ಸೂಚಕವಾಗಿ ನಡೆದುಕೊಂಡು ಬದುಕುತ್ತೇನೆ. ಏಕ ಬಳಕೆಯ ಪ್ಲಾಸ್ಟಿಕ್ ಮತ್ತು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ದುರಭ್ಯಾಸಗಳಿಂದ ಸದಾ ದೂರವಿದ್ದು ಹಿರಿಯರನ್ನು ಗೌರವಿಸಿ ಮತ್ತು ಕಿರಿಯರನ್ನು ಪ್ರೀತಿಸಿ ಒಬ್ಬ ಉತ್ತಮ ನಾಗರಿಕನಾಗಿ ಬದುಕುತ್ತೇನೆಂದು ಈ ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ಭಾರತ್ ಮಾತಾ ಕಿ ಜೈ. ನರೇಂದ್ರ ಮೋದಿ ಅವರ 71ನೇ ಜನ್ಮದಿನದ ಅಂಗವಾಗಿ ಇದೇ ಸೆಪ್ಟೆಂಬರ್ 17ರಿಂದ ಪ್ರಾರಂಭಗೊಂಡು ಅಕ್ಟೋಬರ್ 7ರವರೆಗೆ, ಅಂದರೆ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಧಾನಮಂತ್ರಿಯಾಗಿ ನಿರಂತರ ಗುಜರಾತ್ನ ಮುಖ್ಯಮಂತ್ರಿಯಾಗಿ ನಿರಂತರ ರಾಜಕೀಯ ಜೀವನದಲ್ಲಿ ರಾಷ್ಟ್ರೀಯ ವಿಚಾರಧಾರೆಗಳೊಂದಿಗೆ ಭಾರತದ ಸಮಗ್ರ ಅಭಿವೃದ್ಧಿಗೆ, ಈಗ ಪ್ರಧಾನಮಂತ್ರಿಯಾಗಿ ಭಾರತದ ಸಮಗ್ರ ಅಭಿವೃದ್ಧಿಗೆ ಪಣತೊಟ್ಟು ಉತ್ತಮ ಆಡಳಿತ ಕಾರ್ಯವನ್ನು ನಿರ್ವಹಿಸಿ ನಾಡಿದ್ದು ಅಕ್ಟೋಬರ್ 7ನೇ ತಾರೀಕಿಗೆ 20 ವರ್ಷಗಳನ್ನು ಪೂರೈಸುವ ಈ ಒಂದು 20 ದಿನಗಳ ಸಂದರ್ಭದಲ್ಲಿ ಸೇವೆ ಮತ್ತು ಸಮರ್ಪಣಾ ಅಭಿಯಾನ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ದೇಶದಾದ್ಯಂತ ಹಮ್ಮಿಕೊಂಡಿರುವ ದೃಷ್ಟಿಯಿಂದ ಯುವ ಮೋರ್ಚಾ ಮಂಗಳೂರು ಮಂಡಲದ ವತಿಯಿಂದ ಈ ದಿನ ಗಿಡ ನೆಡುವ ಕಾರ್ಯಕ್ರಮ, ಸ್ವಚ್ಛತೆ ಕಾರ್ಯಕ್ರಮ ಮೊದಲಾದ ವಿವಿಧ ಸೇವಾ ಕಾರ್ಯಕ್ರಮದೊಂದಿಗೆ ನರೇಂದ್ರ ಮೋದಿ ಅವರ ಜನ್ಮದಿನ ಹಾಗೂ ಈ 20 ವರ್ಷದ ರಾಜಕೀಯ ಜೀವನದ ಒಂದು ಸಂಭ್ರಮಾಚರಣೆಯನ್ನು ಇಡೀ ಮಂಡಲದಲ್ಲಿ ಒಂದು ಉತ್ತಮ ಸೇವಾ ಚಟುವಟಿಕೆ ಮೂಲಕ ನಿರ್ವಹಿಸಿ, ಅದೇ ರೀತಿ ನಮ್ಮೆಲ್ಲ ದೇವರುಗಳಲ್ಲಿ ಪ್ರಾರ್ಥನೆ ಮಾಡೋದಂದರೆ ಇದು ಮುಂದೆಯೂ ಈ ದೇಶದ ಒಳಿತಿಗಾಗಿ ನರೇಂದ್ರ ಮೋದಿ ಅವರಿಗೆ ಇನ್ನಷ್ಟು ಉಜ್ವಲವಾದ ಭವಿಷ್ಯ, ಆಯುರಾರೋಗ್ಯವನ್ನು ಕರುಣಿಸಿ ಒಳ್ಳೆಯ ರೀತಿಯಲ್ಲಿ ದೇಶದ ರಕ್ಷಣೆಗೆ ಮತ್ತು ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಸಹಕಾರವನ್ನು ಅವರಿಂದ ಬಯಸ್ತಾ ಎಲ್ಲ ವಿಚಾರಗಳಿಗೆ ಯುವ ಮೋರ್ಚಾ ಸದಾ ಮಂಗಳೂರು ಮಂಡಲದಲ್ಲಿ ಒಳ್ಳೆಯ ಚಟುವಟಿಕೆಯನ್ನು ನಡೆಸಿಕೊಂಡು ಬಂದಿದೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿಯೂ ಕೂಡ ಇಡೀ ಸಮಾಜದ ಒಂದು ಒಳಿತಿಗೆ ಯುವ ಮೋರ್ಚಾ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿದೆ. ವಿವಿಧ ಕಾರ್ಯಚಟುವಟಿಕೆಗಳು ಇನ್ನು ಮುಂದೆಯೂ ಯುವ ಮೋರ್ಚಾದ ವತಿಯಿಂದ ಇಡೀ ಜಿಲ್ಲೆಯಾದ್ಯಂತ ನಡೀಲಿಕ್ಕಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯುವ ಮೋರ್ಚಾ ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನು ನೀಡಿ ಭಾರತೀಯ ಜನತಾ ಪಾರ್ಟಿಗೆ ಹಾಗೂ ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿ ಒಳ್ಳೆಯ ಬೆಳೆಯಲಿ ಅಂತೇಳಿ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸೋಮೇಶ್ವರ ಮಹಾಶಕ್ತಿ ಕೇಂದ್ರ ಹಾಗೂ ಇದರ ಪ್ರಭಾರಿಯಾಗಿ ಆದಂಥ ವೈಶಾಖ್, ವಿಕಾಸ್ ಮತ್ತು ರಾಜೇಶ್ ಇವರಿಗೂ ಮತ್ತು ದೀಪಕ್ ದಾಸ್ ಇವರಿಗೂ ಆರ್ಥಿಕವಾಗಿ ದೀಕ್ಷಿತ್ ಇವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ. ಆ್ಯಕ್ಚುಲಿ ನಂಗೆ ಗೊತ್ತಿದ್ದು ಮಸ್ತ್ ವಿಷಯ ದಿಕ್ಕುನಾಯ್ತು ಬಲಿಡೆ
ಹಿರಿಯದ್ರು ಅಂತಾರಲ್ಲಿ. भारत माता की वंदे मातरम वंदे मातरम वंदे मातरम। भारत माता की भारतीय जनता पार्टी की ಓಕೆ ಓಕೆ कुमार पटेल की बसवराज बम्बई की ನಿತ್ಯ ಮಾಡಕ್ಕೆ ಬರಬಾರ್ದಂಗ वीररानी अब्बक्का की वीररानी अब्बक्का की वंदे भारत माता की ಓಕೆ बोलो भारतीय जनता पार्टी की ಮುಂದಿನ 2ನೇ ತಾರೀಕಿಗೆ ಗಾಂಧಿ ಜಯಂತಿಯ ದಿನದಂದು ಸ್ವಚ್ಛತೆಯನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಯುವ ಮೋರ್ಚಾ ತಂಡ ಹಮ್ಮಿಕೊಂಡಿದೆ. ಹಾಗಾಗಿ ಜಿಲ್ಲೆಯಾದ್ಯಂತ ಯುವ ಮೋರ್ಚಾ ಜಿಲ್ಲಾ ತಂಡ ಮತ್ತು ಎಲ್ಲ ಮಂಡಳದ ತಂಡಗಳು ಕಾರ್ಯಕ್ರಮ ಮಾಡ್ತಿದೆ. ಹಾಗಾಗಿ ಇವತ್ತು ಬೆಳಗ್ಗೆ ಯುವ ಮೋರ್ಚಾ ತಂಡದಿಂದ ಉಳ್ಳಾಳದ ಸೋಮೇಶ್ವರ ಕೆರೆಯನ್ನು ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೋಮೇಶ್ವರ ದೇವಸ್ಥಾನದ ಕೆರೆಯನ್ನು ಸ್ವಚ್ಛತೆ ಮಾಡುವಂಥ ಕೆಲಸ ಯುವ ಮೋರ್ಚಾ ತಂಡ ಮಾಡಿದೆ. ಈಗ ಸ್ವಾತಂತ್ರ್ಯಕ್ಕಾಗಿ ತನ್ನ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ಈ ಭಾಗದ ರಾಣಿ ಅಬ್ಬಕ್ಕನವರನ್ನು ನಾವು ನೆನಪು ಮಾಡಿಕೊಳ್ಬೇಕು. ಆ ಕಾರಣಕ್ಕಾಗಿ ನಮ್ಮೆಲ್ಲ ಯುವ ಮೋರ್ಚಾ ತಂಡ ರವೀಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ, ಜಿಲ್ಲಾ ಅಧ್ಯಕ್ಷರಾದ ಗುರುದತ್ ಅವರ ನೇತೃತ್ವದಲ್ಲಿ ಇಲ್ಲಿಯ ರಾಣಿ ಅಬ್ಬಕ್ಕನವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖೇನ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಮೊನ್ನೆ 17ರಿಂದ ಸ್ಟಾರ್ಟ್ ಆಗಿದೆ, ಮುಂದಿನ 7ನೇ ತಾರೀಕುವರೆಗೆ ಕಾರ್ಯಕ್ರಮವಾಗಿ ಯಶಸ್ವಿ ಆಗಬೇಕು ಅನ್ನುವುದನ್ನು ದೇವರಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೇವೆ. 20 ದಿನಗಳ ದಿನ ನಿರಂತರವಾಗಿ ಯುವ ಮೋರ್ಚಾ ಜಿಲ್ಲಾ ತಂಡ ಎಲ್ಲ ಮಂಡಳಗಳ ತಂಡಗಳು ನಿರಂತರವಾಗಿ ಕೆಲಸ ಮಾಡ್ತಿದೆ. ಹಾಗಾಗಿ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಯುವ ಮೋರ್ಚಾ ಮಾದರಿ ಆಗಬೇಕು ಅನ್ನುವಂಥದ್ದನ್ನು ನಾನು ದೇವಿಯ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾ ಅವರಿಗೆ ಶುಭ ಕೋರ್ತಾ ಇದ್ದೇನೆ.